ಹಾಯ್ ಫ್ರೆಂಡ್ಸ್, ಹಾಯ್ ಎಲ್ಲ ಹೇಗಿದ್ದೀರಿ? ನಾವಂತೂ ಹೀಗಿದ್ದೇವೆ, ಕಾರಣನೂ ಇದೆ. ಮೊನ್ನೆ ನಮಗೆ ವ್ಯಾಕ್ಸಿನ್ ಆಯಿತು. ಇವತ್ತಿಗೆ 4 days ಆಯಿತು. ಹಾಗೆ ವ್ಯಾಕ್ಸಿನ್ ಆಗಿ ಕೊಟ್ಟ ದಿವಸ ಏನಾಗಿಲ್ಲ, ಮಾರನೇ ದಿವಸ ಸ್ವಲ್ಪ ತಲೆ ತಿರುಗಿ ಸ್ವಲ್ಪ ಲೈಟಾಗಿ ಜ್ವರ ಬಂತು. ಏನಿಲ್ಲ, ಅವ್ರು ಕೊಟ್ಟ ಟ್ಯಾಬ್ಲೆಟ್ ತಗೊಂಡ್ರೆ ಆಯಿತು, ಫುಲ್ ಕ್ಲಿಯರ್ ಆಗ್ತದೆ. ಯಾರೆಲ್ಲ ವ್ಯಾಕ್ಸಿನ್ ತಗೊಳ್ಳಿಲ್ವೋ ತಗೊಳ್ಳಿ, ಒಳ್ಳೆಯದು. ಮುಂದೆ ಏನಾದರೂ ಲಾಕ್ಡೌನ್ ಅಂತ ಇದ್ರೂ ನಮಗೆ ಒಳ್ಳೆಯದು ತಗೊಂಡ್ರೆ. ನಮ್ಮದು 1 ಡೋಸ್ ಆಗಿದ್ದು, ಇನ್ನೊಂದು ಆಗಬೇಕಷ್ಟೇ. ಇನ್ನು ನೋವುಂಟು, ಸ್ವಲ್ಪ ನೋವು ಇರ್ತದೆ. ಅದು ನಾವು ಈಗ TT ಇಂಜೆಕ್ಷನ್ ತಗೊಂಡ್ರು ನೋವು ಇರ್ತದೆ. ಯಾಕಂದರೆ ನಮಗೆ ಅಂತೂ ಪ್ರೆಗ್ನೆನ್ಸಿ ಟೈಮಲ್ಲಿ TT ಇಂಜೆಕ್ಷನ್ ಇದ್ದೇ ಇರ್ತದೆ. ಆವಾಗ ಹೇಗೂ ನೋವು ಇದ್ದೇ ಇರ್ತದೆ. ಅದೊಂದು 1 week ಆದರೂ ಇದ್ದೇ ಇರ್ತದೆ ನೋವು. ಸೇಮ್ ಅದೇ ರೀತಿ ಇರ್ತದೆ. ಏನು ನಮಗೆ ಚುಚ್ಚಿದೇನು ಗೊತ್ತಾಗಲ್ಲ ಅದು ಇಂಜೆಕ್ಷನ್ ಅಂತ. ಫಸ್ಟಿಗೆ ಸದ್ದು ಚುಚ್ಚಿದ್ದಾರೆ, ನಮಗೆ ಏನು ನೋವೇ ಇರಲ್ಲ. ಹಾಗೆ ಹೇಳ್ಬೇಕಾದ್ರೆ ಅವತ್ತು ಫುಲ್ ಕ್ಲಿಯರಾಗಿ ಚೆನ್ನಾಗಿರ್ತೀವಿ. ಮತ್ತು ಮಾರನೇ ದಿವಸ ನೈಟ್ ಸ್ವಲ್ಪ ಸ್ಟಾರ್ಟ್ ಆಗ್ತದೆ, ಸ್ವಲ್ಪ ಜ್ವರ ಎಲ್ಲ ಬರ್ತದೆ ಅಷ್ಟೇ. ಮತ್ತೆ ಏನೇನು ಜಾಸ್ತಿ ಏನಾನು ಆಗಲ್ಲ. ಇವರು ಸ್ವಲ್ಪ ವೀಕ್ ಆದ್ರು ಮಾತ್ರ, ನನ್ನಕ್ಕಿಂತ ಜಾಸ್ತಿ ವೀಕ್ ಆದದ್ದು ಇವರು. ನನಗೆ ತಲೆ ಸುತ್ತು ಬಂದು ಕಣ್ಗತ್ತಲೆ ಬಂದೆಲ್ಲ ಆಗಿತ್ತು ಆಯಿತಾ. ಈಗ ಸ್ವಲ್ಪ ಮೈಕೆ ನೋವು ಉಂಟು, ಬಟ್ ಬೇರೆ ಏನು ತೊಂದರೆನಿಲ್ಲ. ತಗೊಳ್ಳಿ, ತುಂಬ ಒಳ್ಳೆಯದು. ಯಾಕಂದರೆ ಒಂದು ವೇಳೆ ಆಗತ್ತಂತಲ್ಲ, ಆಗಬಹುದು ಅಂತ. ನೆಕ್ಸ್ಟ್ ಟೈಮ್ ಲಾಕ್ಡೌನ್ ಆಗಿ ವ್ಯಾಕ್ಸಿನ್ ಯಾರಿಗಾಗಿದೆ ಅವ್ರು ಮಾತ್ರ ಹೊರಗಡೆ ಓಡಾಡ್ಬೋದು, ಅಥವಾ ಮಾಸ್ಕ್ ಹಾಗೆ ತಿರುಗ್ಬೋದು ಅಂತ ಏನಾದರೂ ಒಂದು ರೂಲ್ ಬಂದರೆ ಬರ್ಬೋದು. ಹೇಳಲಿಕ್ಕಾಗಲ್ಲ, ಬರತ್ತಂತಲ್ಲ, ಬರಬಹುದು. ಯಾಕಂದರೆ US ಎಲ್ಲ ನೋಡ್ಬೋದು, ಆಲ್ಮೋಸ್ಟ್ ಅಲ್ಲಿ ವ್ಯಾಕ್ಸಿನ್ ಎಲ್ಲ ಆಗಿಬಿಟ್ಟು ಈಗ ಹೊರಗಡೆ ಆರಾಮ್ಸ್ ತಿರುಗಾಡ್ತಿದ್ದಾರಂತೆ. ಅವನು ಸೈಕಲಲ್ಲಿ ಹೋಗ್ತಾ ಇದ್ದಾನೆ, ಅಲ್ಲಿ ಪುನಃ ಹಾಯ್ ಮಾಡ್ತಾ ಇದ್ದಾನೆ. ಹಾಂ, ಇಂಜೆಕ್ಷನ್ ಎಲ್ಲ TT ಉಂಟು. ಅವನಿಗೆ ಉಂಟು 5 ವರ್ಷದ್ದು. ನಾನೀಗ 5 ವರ್ಷದ TT ಉಂಟು ಅವನು ಇಂಜೆಕ್ಷನ್. ನನಗೆ ತುಂಬಾ ಸಲ ಕೈ ನೋವು ಮಾಡಿದೆ. ನಾನು ಹೇಳಿದ್ದೀನಿ ನಿನಗೆ, ನಾನು ಹೇಳುದು ಇವ್ರು ಜಾಸ್ತಿ ಹೇಳಿದ್ದಾನೆ, ನಿನಗೆ ನಾಡಿದ್ದು TT ಕೊಡುವಾಗ ಉಂಟು ಅಂತ. ಅವ್ನು ಬರೋದು ಇಲ್ಲಿ ಬಂದು ಈಗ ಒತ್ತಾ ಇರೋದು, ಇಲ್ಲದ ಈಗ ಕುಟ್ಟೋದು ಬಂದು. ಈಗ ನೋಡಿ ನಗಾಡ್ತಿದ್ದಾನೆ ಅಲ್ಲಿ. ಪತ್ತು ತಿಂಡಿಯವು. ಓಕೆ, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಒಂದು ಅನೌನ್ಸ್ಮೆಂಟ್ ಇದೆ. ಏನಂತಂದರೆ ನಮ್ಮದು ಚಾನಲ್ ಹೆಸರು ನಾವು ಚೇಂಜ್ ಮಾಡುವ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಶರತ್ ಸೌಮ್ಯ ಲೈಫ್ ಸ್ಟೈಲ್ ಅಂತ ಒಂದು 3 ಇದು ಕೊಡೋ ಸ್ವಲ್ಪ ಲಾಂಗ್ ಆಯ್ತು ಅನಿಸ್ತು, ಉದ್ದ ಉಂಟು. ಹಾಗಾಗಿ ನಮಗೂ ಕಷ್ಟ ಆಗ್ತದೆ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ನಿಮ್ಮ ಚಾನಲ್ ಹೆಸರು ಅಂತ. ನಾನು ಫಸ್ಟಿಗೆ ಹೇಳಲಿಕ್ಕೆ ಇಷ್ಟು ಉದ್ದ ಉಂಟು, ಮತ್ತು ಅದು ಕೂಡಲೇ ಹೇಳಿದಾಗ ಯಾರು ತಲೆಗೂ ಹೋಗಲ್ಲ, ಅಷ್ಟು ನೆನಪಿಟ್ಕೊಳ್ಳಿ ಕಷ್ಟ ಆಗುತ್ತೆ, ಪುನಃ ಕೇಳ್ತಾರೆ. ಹಾಗೆ ಸ್ವಲ್ಪ ನಾವೊಂದು ಚೇಂಜ್ ಮಾಡುವ ಅಂತ ಹೇಳಿ ಒಂದು ಕೂತೆಲ್ಲ ಯೋಚನೆ ಮಾಡಿದ್ವಿ, ಏನು ಇಡ್ಬೋದು ಅಂತ. ಹಾಗೆ ಯೋಚನೆ ಮಾಡಿ ನಾವು ಒಂದು ಲಾಸ್ಟ್ ಒಂದು ಫೈನಲ್ ಆಗಿ ಒಂದು ಹೆಸರನ್ನ ನಾವೇ ಚಾಯ್ಸ್ ಮಾಡಿದ್ವಿ. ಹಾಗೆ ಮಾಡಿ ಅದಾದ ನಂತರ ಅದಕ್ಕೊಂದು ಲೋಗೋ ಬೇಕಲ್ಲ. ಹಾಗೆ ನಾನು ಲೋಗೋ ಡಿಸೈನ್ ಮಾಡಿದೆ. ನನಗೆ 1 day ಫುಲ್ ತಗೊಳ್ತು ಲೋಗೋ ಡಿಸೈನ್ ಮಾಡಲಿಕ್ಕೆ. ಯಾಕಂದ್ರೆ ನನಗೆ ಅಷ್ಟೊಂದು, ನಾನು ಮಾಡಿದ್ದು ಕೋರಲ್ ಡ್ರಾಲ್ ಮಾಡ್ತೀನಿ, ನನಗೆ ಅಷ್ಟೊಂದು ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತು ಅಷ್ಟರ ಮಟ್ಟಿಗೆ ನಾನೆಲ್ಲ ಕಲ್ತಿದ್ದೆ. ಅಂದರೆ ಯೂಟ್ಯೂಬ್ ನೋಡಿ ನಾನು ಕಲ್ತಿರೋದು, ಕೋರಲ್ ಡ್ರಾ ಆಗಲಿ ಅಥವಾ ನಾನು ವಿಡಿಯೋ ಎಡಿಟಿಂಗ್ ಎಲ್ಲದನ್ನು. ಹಾಗಾಗಿ ನನಗೆ ನಿಧಾನವಾಗಿ ಅದರಲ್ಲಿ ನೋಡಿ ಒಂದು ಮಾಡಿ ಇವಳು ಹೇಳ್ತಿದ್ಲು ಇಷ್ಟೊತ್ತು ಬೇಕು ಒಂದು ಲೋಗೋ ಮಾಡಲಿಕ್ಕೆ ಅಂತ. ನನಗೆ ಅದರ ಅವರು ಒಂದೊಂದು ಸಣ್ಣ ಎಂತ ನನಗೆ ಹೇಗೆ ಹೇಳ್ತಾರೆ, ಒಂದೊಂದು ಪಿಕ್ಚರ್ನ ಒಂದೊಂದು ಸ್ವಲ್ಪ ಎಲ್ಲವನ್ನು ಎಡಿಟ್ ಮಾಡುವಾಗ ನಂಗೆ ಗೊತ್ತಾಯಿತು, ಒಬ್ಬ ಇದರಲ್ಲಿ ಇಷ್ಟು ಕೆಲಸ ಉಂಟ ನೋಡುವಾಗ. ನನಗೆ ನಾವು ಒಂದು ಅರ್ಧ ಗಂಟೆ ಕಂಪ್ಯೂಟರ್ ಎದುರು ಕೂತಾಗಲಿ ನನಗೆ ತುಂಬ ತಲೆನೋವು ಆಗ್ತಾ ಉಂಟು. ಈಗಲೂ ಆಗ್ತದೆ, ಜಾಸ್ತಿ ಮೊಬೈಲ್ ನೋಡಿದರೆ ತುಂಬ ಕಣ್ಣಲ್ಲೆಲ್ಲ ನೀರು ಬರ್ತದೆ. ಹಾಗೆ ಇವರು ಒಂದು ದಿನ ಇಡೀ ದಿನ ಅದರಲ್ಲೇ ಕೂತು ಹೊರಲಾಡಿದ್ದಾರೆ. ನಾನು ಹೇಳಿದೆ, ನೀವೇನು ಇದರಲ್ಲಿ ಇಷ್ಟು ಸಣ್ಣ ಡಿಸೈನ್ ಮಾಡಲಿಕ್ಕೆ ಇಷ್ಟು ಹೊತ್ತು ಉಂಟಾ ಅಂತ. ಅದು ಹೇಳಲಿಕ್ಕೆ ನಮಗೆ ತುಂಬ ಸುಲಭ. ಯಾರಿಗಾದ್ರೂ ಏನು ವಿಡಿಯೋ ಮಾಡ್ತಾರೆ, ಅದು ವ್ಲಾಗ್ ಮಾಡ್ತಾರೆ, ಅದೊಂದು ಚಿತ್ರ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ಅದು ಯೂಟ್ಯೂಬ್ ವಿಡಿಯೋ ಮಾಡಿದವರಿಗೆ ಗೊತ್ತು 100%. ಯಾಕಂದ್ರೆ ನಾನು ಫಸ್ಟಿಗೆ ಹೇಳ್ತಿದ್ದೆ, ಏನಾದ್ರು ಮನೆಯಲ್ಲಿ ಆಟ ಆಡಿದ್ರೆ ಅದಕ್ಕೆ ಮಾಡ್ತಾರೆ ಅಂತ. ಬಟ್ ಹಾಗೆಲ್ಲ ವಿಡಿಯೋ ಮಾಡಿದ ಮೇಲೆ ಅದನ್ನು ಎಡಿಟ್ ಮಾಡಬೇಕು, ಅದು ಒಂದು ಕೆಲಸ ಥರನೇ ಆಗ್ತದೆ. ಯೂಟ್ಯೂಬರ್ ತುಂಬ ಜನ ಇದ್ದಾರೆ ಈಗಂತೂ, ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ವಿಡಿಯೋ. ಅಂದರೆ ಅದೊಂದು ಕೆಲಸ ಥರನೇ ಆಗಿದೆ. ನಾನೀಗ ಕೆಲಸಕ್ಕೆ ಹೋಗ್ತೇನೆ, ನನಗೆ ಗೊತ್ತಾಗಲ್ಲ ಅಷ್ಟು. ಆದರೆ ಇವರು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ 2 ಚಾನಲ್ಗೆ ಹಾಕುವಷ್ಟೊತ್ತಿಗೆ ಪಾಪ ಸುಸ್ತಾಗಿರ್ತಾರೆ. ಒಮ್ಮೊಮ್ಮೆ ನಾನು ಡ್ಯೂಟಿಯಿಂದ ಬಂದು ನನ್ನ ಫ್ರೆಂಡ್ ಶ್ವೇತನೊಟ್ಟಿಗೆ ಬರ್ತೀನಿ ಒಮ್ಮೊಮ್ಮೆ. ಅವಾಗ ಇವರು ಮಲಗಿರ್ತಾರೆ ತಲೆನೋವು ಅಂತ. ನಾನು ಫೋನ್ ಮಾಡುವಾಗ ಹೇಳ್ತೇನೆ, ನಾನು ಇವತ್ತು ಬರಲ್ಲ, ನೀನೇ ಬಾ ಅಂತ. ಅವಾಗ ಗೊತ್ತಾಗ್ತದೆ ಇವತ್ತು ಎಡಿಟ್ ಮಾಡಿ ಇವರಿಗೆ ತಲೆನೋವು ಸ್ಟಾರ್ಟ್ ಆಗಿದೆ ಅಂತ. ಇವರು ಸ್ವಲ್ಪ ಮೊದಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ರು, ಈಗ ಕಡಿಮೆ ಮಾಡಲ್ಲ.
ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು, ಗೊತ್ತಿಲ್ಲ. ಇಲ್ಲ, ನಾವು ವಿಡಿಯೋ ಎಡಿಟ್ ಮಾಡುವಾಗಲೂ ಹಾಗೆ ನಾವು ಅದನ್ನ ಸ್ವಲ್ಪ ಬೇರೆ ರೀತಿಯಲ್ಲಿ ತೋರಿಸೋಕ್ಕಾಗತ್ತೆ. ಹಾಗಾಗಿ ನಾವು ನಾರ್ಮಲಾಗಿ ಎಡಿಟ್ ಮಾಡಿದ್ನ ಅದು ಕಲರ್ ಗ್ರೇಡಿಂಗ್ ಮಾಡೋದಾಗಲಿ, ಹಾಗೆ ಅದನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ತೋರಿಸೋದು, ಅದನ್ನೆಲ್ಲ ಮಾಡಿ ಒಂದು ವಿಡಿಯೋ ಎಡಿಟ್ ಮಾಡೋದು ಉಂಟಲ್ಲ, ತುಂಬ ಅಂದರೆ ತುಂಬ. ನಮಗೆ ನೋಡೋರಿಗೆ ಒಂದು 10 ನಿಮಿಷ ವಿಡಿಯೋ ಇರುತ್ತೆ, ಬಟ್ ಆ ವಿಡಿಯೋ ಎಡಿಟ್ ಮಾಡಲಿಕ್ಕೆ ತುಂಬ ಶ್ರಮ ಇರುತ್ತೆ ನಮ್ಮ ಹಿಂದ್ಗಡೆ. ಆಲ್ಮೋಸ್ಟ್ ನನಗೆ ಕೆಲ ವಿಡಿಯೋ ಮಾಡಲಿಕ್ಕೆ ಒಂದು ಅರ್ಧ ದಿನವೇ ಬೇಕಾಗುತ್ತೆ. ವಿಡಿಯೋ ಶೂಟ್ ಮಾಡೋಗಲ್ಲ ಹಾಗೆ ನಾವು ಶೂಟ್ ಮಾಡ್ತಾಯಿರ್ತೀವಿ, ಏನಾದ್ರು ಮಿಸ್ಟೇಕ್ ಆಗುತ್ತೆ, ಪುನಃ ರೀಟೇಕ್ ಮಾಡಬೇಕು. ಆ ರೀಟೇಕ್ ಮಾಡಿದ್ನ ಅಲ್ಲಿ ಎಡಿಟ್ ಮಾಡುವಾಗ ಅದನ್ನ ಕಟ್ ಮಾಡಿ ತೆಗಿಬೇಕು, ತುಂಬ ಇದನ್ಸುತ್ತೆ. ಬಟ್ ನಾವು ಕೆಲವರು ನೋಡುವಾಗ ಅದರಲ್ಲಿ ಅಷ್ಟು ಗೊತ್ತಾಗಲ್ಲ, ಆಲ್ಮೋಸ್ಟ್ ಅದನ್ನ ಸ್ಮೂತ್ ಮಾಡಿರ್ತೀನಿ. ಓಕೆ, ನಾವು ಇವತ್ತಿಗೆ ಫಸ್ಟಿಗೆ ನಮ್ಮ ಲೋಗೋ ನಾವು ರಿವ್ಯೂಲ್ ಮಾಡ್ತೀವಿ. ನಮ್ಮ ಹೊಸ ಲೋಗೋ ಹೀಗಿದೆ. ನೀವು ಲೋಗೋ ನೋಡಿದ್ರಲ್ಲ, ಲೋಗೋ ನೋಡಿ ಕೆಲವರಿಗೆ ಐಡಿಯಾ ಬಂದಿರ್ಬೋದು ಚಾನಲ್ ಹೆಸರೇನು ಅನ್ನೋದು. ನಮ್ಮ ಚಾನಲ್ ಹೆಸರು ಕರಾವಳಿ ಕಪಲ್ ಅಂತ. ಯಾಕಂದರೆ ಈ ಚಾನಲ್ ನಾವು ಇಬ್ಬರೇ ಮಾಡೋದ್ರಿಂದ ನಾವು ಹೇಗೋ ಮಂಗಳೂರಿನವರೇ, ಆ ಕರಾವಳಿ ಕಪಲ್ ಅಂತಲೇ ಬರಲಿ ಅಂತ ನೋಡಿದೆ. ಇದೊಂದು ಯುನೀಕ್ ನೇಮ್ ಆಗಿತ್ತು. ನಾನು ತುಂಬ ಸಹ ನೋಡಿದೆ, ಎಲ್ಲಿಯೂ ಈ ಹೆಸರಿನ ಚಾನಲ್ ಸಹ ಇಲ್ಲ. ಹಾಗೆ ಒಂದು ಯುನೀಕ್ ಆಗಿ ಹೆಸರಿರಲಿ ಅಂತೇಳಿ ನಾವು ಹೊಸದಾಗಿ ಕರಾವಳಿ ಕಪಲ್ ಅಂತ ಚಾನಲ್ ಹೆಸರಿಟ್ಟಿದ್ದೀವಿ. ನಿಮ್ಮ ಸಪೋರ್ಟ್ ಇರಲಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಹೊಸ ಹೊಸ ರೀತಿಯ ವಿಡಿಯೋಗಳನ್ನ ಖಂಡಿತ ತರ್ತೀವಿ ನಾವು. ಇನ್ನು ಪ್ರತಿ ಸಂಡೇ ನಾವಿಬ್ಬರು ಎಲ್ಲಾದ್ರೂ ಹೊರಗಡೆ ಹೋಗಬೇಕು, ಔಟಿಂಗ್ ಹೋಗ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮಾಡಿ 2 ವೀಕ್ಸ್ ಆಯಿತು, ಒಂದು ಸಂಡೇ ನಮಗೆ ಫ್ರೀ ಸಿಕ್ಕಿಲ್ಲ. ಹೋಗ್ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿರ್ತೀವಿ, ಅಲ್ಲಿ ಏನೋ ಒಂದು ಫಂಕ್ಷನ್. ಈಗ ನಾಡಿದ್ದು ಸಂಡೇ ನನಗೆ ಫಂಕ್ಷನ್ ಉಂಟು, ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀವಿ. ಹಾಗೆ ಏನೋ ಇನ್ನು ನೆಕ್ಸ್ಟ್ ಸಂಡೇ ನೋಡಬೇಕು ಮಾಡಲಿಕ್ಕೆ, ವಿಡಿಯೋ ಮಾಡಲಿಕ್ಕೆ ಆಗ್ತದೆ ಇಲ್ವಾ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವೀಕ್ ಅದೇ ವಿಡಿಯೋ ಮಾಡಬೇಕು ಅಂತ ಎನಿಸಿದ್ದೀವಿ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ. ಯಾಕಂದರೆ ಮನೆಯಲ್ಲೇ ಕೂತು ಏನಿಲ್ಲ, ನಾವು ರೆಂಟ್ ಮನೆಯಲ್ಲಿ ಇರೋದಲ್ಲ, ಸಣ್ಣ ಮನೆ, ಅಲ್ಲೇ ಮಾಡ್ತಾ ಇದ್ವಿ ವಿಡಿಯೋ. ಹೊರಗಡೆ ಸ್ವಲ್ಪ ಹೋಗಿ ಏನೋ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಆದಷ್ಟು ಟ್ರೈ ಮಾಡ್ತೀವಿ. ಇಲ್ಲಿ ಸಮಸ್ಯೆ ಅಂತಂದರೆ ನಮಗೆ ಚಿಕ್ಕ ಮನೆ ಒಳಗಡೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹೊರಗಡೆ ಹೋದರೆ ಇನ್ನು ತೋಟ ಹೋಗಬೇಕು, ಇಲ್ಲಾಂದರೆ ಹೀಗೆ ಮೇಲ್ಗಡೆ ಬಂದು ವಿಡಿಯೋ ಮಾಡಬೇಕಷ್ಟೇ. ನೋಡೋದು ಸಹ ಹಾಗೆ ಒಂದೇ ಪ್ಲೇಸ್ ಇರುತ್ತೆ, ನಿಮಗೂ ಒಂದು ಅಷ್ಟೊಂದು ಖುಷಿ ಅನಿಸಲ್ಲ. ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ನೋಡೋಣ ಏನಾಗುತ್ತೆ ಅಂತೇಳಿ. ಎಲ್ಲದಕ್ಕೂ ನಿಮ್ಮ ಸಪೋರ್ಟೇ ನಮಗೆ ಮುಖ್ಯ ಕಾರಣವಾಗಿರುತ್ತೆ. ನೀವು ಯಾರು ಸಪೋರ್ಟ್ ಮಾಡ್ತೀವಿ ಅದು ಖಂಡಿತವಾಗ್ಲೂ ಒಳ್ಳೆ ವಿಡಿಯೋಗಳನ್ನ ತರ್ತೀವಿ. ಓಕೆ, ನಿಮಗೆ ಈ ಲೋಗೋ ಹೇಗೆ ಅನಿಸ್ತು ಅಥವಾ ಈ ಹೆಸರು ನಿಮಗೆ ಹೇಗೆ ಅನಿಸ್ತು ಅನ್ನೋದು ನಮಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಇವನು ಲಾಸ್ಟಿಗೆ ಬಂದ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಉಂಟು, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಡೈಲಿ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಆಗದಿದ್ದರೆ 2 ಡೇಸ್ಗೆ ಒಮ್ಮೆ ಆದರೂ ವೀಡಿಯೋ ಮಾಡ್ತೀವಿ. ಡೈಲಿ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದರೆ 2 ಚಾನಲ್ ಇರೋದ್ರಿಂದ ನನಗೆ ಅದರಲ್ಲಿ ವೀಡಿಯೋ ಮಾಡಬೇಕಾಗತ್ತೆ. ನಾನು ಒಂದು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ಲಿಕ್ಕೆ ನಂಗೆ 1 ಡೇ ಬೇಕಾಗುತ್ತೆ. 2ರಲ್ಲಿ ಕಷ್ಟ ಆಗ್ಬೋದು. ಹಾಗೆ ಖಂಡಿತವಾಗ್ಲೂ 2 ಡೇಸ್ಗೆ ಒಂದು ವೀಡಿಯೋ ಮಾಡಲಿಕ್ಕೆ 100% ಟ್ರೈ ಮಾಡ್ತೀನಿ. ನಾನು ಫುಡ್ ಮೀಡಿಯಾದಲ್ಲಿ ಹಾಗೆ 2 ಡೇಸ್ಗೆ ಒಂದು ವೀಡಿಯೋ ಹಾಕ್ತಿರೋದು. ಓಕೆ ಫ್ರೆಂಡ್ಸ್, ನಾವಿನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಟಾಟಾ.